ಹೌದೇ ಪಾತ್ರ ಎಂಜಿನ ಗೊತ್ತು ನಿಮಗೆ ನಾಲಿಲ್ಲದ ನಾಲಿಲ್ಲ ಎಂಜಿನ ಇಲ್ಲ ಏರ್ ಮಂದಿದ ಗುರಿಕಾಡ ಫೋನ್ ಬಂದಿರ ಒಂಜಿ ಗುರಿಕಾಡನೆ ಬಂದಿರ ಒಂಜಿ ಗುರಿಕಾಡನೆ ಬಂದಿರ ಪಾತಿರ್ಲಾಡ ಆ ಇರೆ ಬೆಸ್ಟ್ ಬಂಡರ್ ರಾಜ್ಯ ಹೆಚ್ಚ ಬಂಡರ್ ನಾಲಿಲ್ಲ ಎಂಜಿನ ಇಲ್ಲ ಏರ್ ಮಂದಿರ ಹೆಚ್ಚ ಬಂಡರ್ ಅವು ತಪ್ಪದೆ ಕೋಡದ ಪಾತ್ರ ಒಂಜಿ ಗುರಿಕಾರ ಫೋನ್ ಬಂದು ಹೌದೇ ಪಾತ್ರ ಎಂಜಿನ ಗೊತ್ತು ನಿಮಗೆ ನಾಲಿಲ್ಲದ ನಾಲಿಲ್ಲ ಎಂಜಿನ ಇಲ್ಲ ಏರ್ ಮಂದಿದ ಗುರಿಕಾಡ ಫೋನ್ ಬಂದಿರ ಒಂಜಿ ಗುರಿಕಾಡನೆ ಬಂದಿರ ಒಂಜಿ ಗುರಿಕಾಡನೆ ಬಂದಿರ ಪಾತಿರ್ಲಾಡ ಆ ಇರೆ ಬೆಸ್ಟ್ ಬಂಡರ್ ರಾಜ್ಯ ಹೆಚ್ಚ ಬಂಡರ್ ನಾಲಿಲ್ಲ ಎಂಜಿನ ಇಲ್ಲ ಏರ್ ಮಂದಿರ ಹೆಚ್ಚ ಬಂಡರ್ ಅವು ತಪ್ಪದೆ ಕೋಡದ ಪಾತ್ರ ಒಂಜಿ ಗುರಿಕಾರ ಫೋನ್ ಬಂದು ಕೋಡದ ಬಟ್ರೆ ಇರೆ ಪ್ರಯತ್ನ ಮಾಡ್ತಾ ಇರೆ ವಿಷಯ ತಿಳಿಪಾರೆ ಪೂರ್ಣ ಪ್ರಯತ್ನ ಮಂತದ ಆಯ್ಜವ್ ಇರೆ ಪ್ರಯತ್ನ ಮಂತದ ಎಂಗಿಲ್ ಪೂರ್ಣ ಪ್ರಯತ್ನ ಪ್ರಯತ್ನ ಮಂತದ ಎಂಗಿಲ್ ಪ್ರಯತ್ನ ಮಂತದ ಜೀರ್ಣೋದ್ಧಾರ ಆವಡು ಎಂಕಿಲ್ಲ ಎದುರಿಸಿದಾಗಲಿ ಆವಡು ಅನೈತದ ಆವಡು ಹಂಚಿನೇ ಬರ್ತೊಂದ್ರಲ್ಲ ಈ ಸಾನ್ನಿಧ್ಯ ಮಗುರುನು ನಿಗಲಿಗೆ ಮಗುರ್ರೆ ಬಲ್ಲಿ ನಾಲಿಲ್ಲಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಕೋಬಾರ್ದು ಪ್ರಶ್ನೆ ನಾಲಿಲ್ಲದ ಎದುರಿಸಿದ ಆವಡು ಬಂದ್ಕೊಂಡು ಗುರ್ತಿಂಚ ಬಂದ್ಕೊಂಡು ಒಂದೇನು ಜೀರ್ಣೋದ್ಧಾರ ಗುರ್ತುವಂತರವಲ್ಲಿ ನಾಲಿಲ್ಲ ಎಂತಿದೆ ಆವಡು ನಿಗಳ ಹಿರಿಯ ಹೇಳಿಕೆ ಕೊಟ್ಟು ಕುಟುಂಬ ಬರ್ತದ ಕುಟುಂಬಕ್ಕೆ ಬರೋದೇ ಧಾರ್ಮಿಕವಾದ ನ್ಯಾಯಿಕವಾದ ಶಾಸ್ತ್ರಕ್ಕೂ ಬೆಲೆ ಕೊಡ್ತೀರ ಮರ್ಯಾದೆಗೆ ಪಾತ್ರ ಬಿಟ್ರೆ ತಪ್ಪು ಅಭಿಪ್ರಾಯ ಕೊಡ್ತಾರೆ ಸರಿ ನಿಗಲಿಗಳ ಅಧಿಕಾರ ಆಚೆಪ್ಪುನು ಸರಿ ಮರಲ ಗೇರ್ ಬಂದ್ಬಿಟ್ಟು ನೀರೇ ಬಂತೀನಿ ಆ ಮರಲ ಗೇರ್ ಬಂದ್ಬಿಟ್ಟು ನೀರು ಬಂತಾರೆ ನ್ಯಾಯಾಲಯ ಬಂಟ್ವಾಳ ತಾಲೂಕು ಇಲ್ಲಿನ OS ಸಂಖ್ಯೆ 17/2025 ಸತ್ಯ ನ್ಯಾಯೋತ್ಸವ ನಡೆದಿದ್ದು ಪ್ರಕರಣದ ಪ್ರತಿವಾದಿಗಳಾದ ಶ್ರೀ ಸೀತಾರಾಮ ಶ್ರೀ ಗಣೇಶ್ ಶ್ರೀ ಸಂಜೀವ ಅವರ ಮೇಲೆ ಇದರ ಪ್ರತಿಗೆ ಸಲ್ಲಿಸಿರುತ್ತದೆ ಹಾಗೂ ಮಾನ್ಯ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಮುಂದಿನ ಕ್ರಮ ವಹಿಸುವಂತೆ ಇತ್ತೆ ನಿಖಲ ಉಲ್ಲೇಖ ಒಂದು ಇದು ಉಲ್ಲೇಖ ಒಂಜಿ ಅವ್ರ
ಇದು ನನ್ನ ಬಕ್ಕ ತಿಂತಿಜ ಬಡ ಬಕ್ಕ ವರ್ಮಾಂಟೆ ಎಂಕಲೆ ದಾಲಜ್ಜಿ ಅದು ಮರನೆ ಆಂಡ ಅಂತ ಇರಬಲ್ಲ ಇಜ್ಜಿ ನಾನು ಇಜ್ಜಿಂದೆ ಬಣ್ಣ ಅಕ್ಕ ಗಾಡಿ ಒಂದು ಬರ ಅತ್ಯ ಇಜ್ಜಿನ ಮತ್ತೆ ಈ ತೋರ್ಸನೆ ಮಾತ್ರ ಚಿತ್ರಕ್ಕ ಅಂಚಾನೆ ಅವಳು ಓಲ್ ಓಲ್ ಮಲ್ ಬೇರೆ ಲೈಕ್ ನೀರೇನೆ ಗಂಡ ಬೋಡ ಹೇಳಿ ಬೋಡ ಬೆಚ್ಚ ನೀರು ಪರ್ಲೆ ಪಡ್ತೀನಿ ಅಂತ ಅನಿಸ್ತೈತೆ ನಾನು ಒಂಜಿ ಮೂಲ ಇನ್ನಿತ ಜಾತ್ರೆದವರು ವಿಡಿಯೋ ಅಂತಿಲ್ಲ ನಮ್ಮ ಮೂಲು ದುಂಬೆ ರೆಡಿ ಉಂಡತ್ತ ಪೂರ ನಮ್ಮ ಮಕ್ಕಳು ಪೂರ ರೆಡಿ ಇಲ್ಲ ತೊಂದರೆ ಹೆಚ್ಚು वीडियो ಓಡ ಮಾಡಾರ ಅದನ್ನ ಮಾತ್ರ ವಿಡಿಯೋ ಎಲ್ಲ ಬರ್ತಿ ವಿಡಿಯೋ ಎಲ್ಲಿ ಒಂದು ಸೂಪರ್ ಈ ವರ್ಷ ಬಿಂಗಲ್ಲಿ ಈ ಸರ್ಕಾರ ಸುಬ್ಬಂಟಾರ ಇದ್ದೀಯೆ ಖಾಲಿ ಬಿಲ್ ಮಾಗರಿ ಮಾತ್ರ ಅದು ಎಂಚಿನ ವಯಸ್ಸಿಗೆ ಪರತ್ತೊಂದು ಗೊತ್ತು ಮೈಲ ಮೈಕಲ್ಲಿ ಕರಿಬೇಡ ಈಗ ಪ್ರಶಾಂತ 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 ಅವೇನು ಗೊತ್ತಿತ್ತು ವಿಷಯ ಆಂಡ ಇಡೀ ಊರು ಆಡಳಿತ ಕ್ಷೇತ್ರ ಆಡಳಿತ ಇನ್ನ ಕಾವಂದಿರ ಅತ್ತ ಕಾವಂದಿರ ಒಡೆಯರ ಎಂಚಿನ ಆಡಳಿತ ಕ್ಷೇತ್ರವನ್ನ ವರ್ಡಿದಾದ ಆಡಳಿತ ನಾನು ಈಗ ಕ್ರಮ ಇತ್ತು ನಾಡಿಲ್ಲಿ ಆಡಳಿತ ಕ್ಷೇತ್ರ ಆಗ್ತದೆ ನಾನು ಈಗ ಈ ಜಾಡ ಮೂರು ಮಾಲಿಂಗೇಶ್ವರ ಒಂದು ದೇವಸ್ಥಾನ ಚಲೋ ಆಪುಜೆ ಈರ್ ಪಂಡ ಈರ್ ಮಗ್ತು ಮುಕ್ತು ಆಪುಜೆ ಏತು ವರ್ಷದಿಂದ ಈರ್ನ ಪಲ್ಲೆ ನವೀನ್ ಬಾಪಲ್ಲಿಗೆ ಉಂತಲೆ ವಿಶ್ವನಾಥನ್ ಒಟ್ಟಿಗೆ ಐತೇರು ಅಕ್ಕನ ಇಲ್ಲಲೆ ತಿಂದು ಅಕ್ಕನ ಇಲ್ಲಲೆ ಉಂತಲೆ ಬಲ್ಲೆ ಅಣ್ಣ ಬಲ್ಲೆ ನಾನು ಮಲ್ತಿನೇ ವಾಸ ಇರ್ತದೆ ಮುಕ್ಕಲು ಪನ್ಯ ಮಕ್ಕಳು ಕೆಬಿಲ್ ಪೂರ ಬಂಡ ಸಾತ ವರ್ಷ
ಅತ್ತೆ ಕತ್ತಡ ತೆಗಿತಿ ತೊಡ್ತೀನಿ ಬರ್ತಿ ಇಲ್ಲದ ನಾವು ಹೋಗ್ತೇನೆ ಸಮಿತಿ ಮಾಡಿ ಭಾಷಣ ಬರ್ತೀನಿ ಕೇಂದ್ರ ಯಾವ ಬಟ್ ಒಂದು ಇತ್ತೇ ಬಿಡು ಕರ್ನಾಟಕದ ದೆಪ್ಪರಾಗಲಿಕ್ಕೆ ಎರಡು ಸೈಡ್ ಲೈಟ್ ಕಾಣಲಿ ಬಂಡ ಕಾಣಿಸ್ತೀವಿ ಒಳ್ಳೆ ಹೋಗ್ಬಾರ್ದು ಜವನಿ ಏತ್ ವರ್ಷ ಹೋಗಿರೋ ಮುಕ್ಕುಲೆಲ್ಲ ಅಲೈ
వచ్చింది అమ్మగలాకుదు ఉంటే మరలా ఇలా అప్పుడు అమ్మగాకుదు గిడ అమ్మన పునదు ఎట్లా పోంది నా పిల్లలు లేరు దైవద సాకిన ಕೇಸ್ ಮಾಡ್ರೆ ಬರಾಣಿಗೆ ಅಂದ ಕೇಸ್ ಪೂರ ಒಟ್ಟಿಗೆ ಅದೇ ಬಿಡ್ಕೊಂಡು ಗ್ರಾಮದಾಗಲೇ ಕೋರ್ಟಿನ ಆದೇಶ ಇದೆ ನಮಗೆ ಅದನ್ನು ಮೀರಿ ಆದೇಶ ಮಾಡಿದ್ರು ಅವರಲ್ಲಿ ಆಪ್ಷನ್ ಇರುವುದು ಒಂದೇ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಬಿಡುದಿಲ್ಲ ಅವರಿಗೆ ಬೇರೆ ಸರ್ ನಾವು ಅವರಿಗೆ ನೀವು ಲಾ ಅಂಡ್ ಆರ್ಡರ್ ಅವರು ಕಂಟ್ರೋಲ್ ಮಾಡ್ತಾರೆ ಲಾ ಅಂಡ್ ಆರ್ಡರ್ ಎನಿ ಸಿಚುವೇಶನ್ ಇನ್ ಎನಿ ಮ್ಯಾನರ್ ಅವ್ರು ಮಾಡ್ತಾರೆ ನೀವು ಕೊಡಿ ಅವರಿಗೆ ಆರ್ಡರ್ ವ್ಯವಸ್ಥಾಪನಾ ಸಮಿತಿಯವರು ಮಾಡಬೇಕಾಗ್ತದೆ ಮಾಡಿ ಇವಾಗ ಅವರು ಮೇಡಮ್ ಅವರು ಇದ್ದಾರೆ ಮೇಡಮ್ ಅವರ ಜಾಗದವರೆಲ್ಲ ಸಂಬಂಧ ಬರೋದಿಲ್ಲ ಅದಕ್ಕೆ ಜಾಗ ಬಂದ್ರೆ ನೀವು ಕೋರ್ಟಲ್ಲಿ ಹೋಗಿ ಜಾಗ ನಮ್ಮ ಹಚ್ಚಿದ್ರು ನಮ್ದು ಹಚ್ಚಿದೆ ನಿಮ್ಗೆ ಅಕ್ಕಿ ಇಲ್ಲ ಇದರಲ್ಲಿ ನಿಮಗೆ ಅಕ್ಕಿ ಇಲ್ಲ ನಮ್ಗೆ ಅಚ್ಚನಿಗೆ ಅಕ್ಕಿ ಇದೆ ನಿಮ್ಗೆ ಅಕ್ಕಿ ಇಲ್ಲ ಬಿಡಿ ಅಲ್ಲಿ ಕೋರ್ಟಲ್ಲಿ ತೋರಿಸಿ ನೀವು ನಿಮಗಿಲ್ಲ ಅಕ್ಕ ಅಲ್ಲ ಅವರು ದೈವ ಹಾಕಿಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ ಈಗ ಮಾಡ್ತೇವೆ ಅಷ್ಟೇ ಮಾಡ್ತೇವೆ ಅಕ್ರಮ ಯಾವ್ದು ಆದೇಶ ಆಗಿದ್ರೆ ನಾವು ಮಾಡ್ತೇವೆ ನೀವು ಪರಕ್ಕೆ ಬರೋದು ಬರ್ತಾರೆ ಸರಿ ವಿಶ್ವನಾಥ ನನ್ನ ಏರ್ಬೋತೀನಿ ಹೊರಗೆ ಆಡ್ರೆ ಏರ್ಬೋತೀನಿ ಏರು ಇತ್ತೆ ಈ ಊರ್ದಾರಕ್ಕೆ ನಂಗೆ ಏನ್ಲ ಬೋದು ಪರಕ್ಕೆದ ದುಡ್ಡು ಓಡೆ ಕೊಟ್ಟು ಕುರಾಲ್ಗೆ ಸ್ವಾಮಿ ದೇವರ ಭಕ್ತರನ್ನ ಅಂದ್ ಇತ್ತೆ ಕೇಳಕ್ಕೆ ಏನ್ ಪಳ್ಳಿ ಏರ್ ಮಾಡ್ತಾರೆ ಕೇಂಜಿ ಎತ್ತ ಬಂಡೆ ರತ್ತಿ ಏರ್ ಬಂಡಿ ತೀರ್ಮಾನ ಸ್ವಲ್ಪ ಎತ್ತ ಬಂತಿ ತೀರ್ಮಾನ ಮಲ್ಬೋರಾ
ತೀರ್ಮಾನ ಅಲ್ಪಲೆ ಯಾನುಲ್ಲೆ ತೂಕತ್ತು ಈರ್ನ ಕುಟುಂಬಕ್ಕೂ ಈರ್ ಬರ್ಪಾರೆ ಗೊಲ್ತು ಬಿಸಿ ರೋಡ್ ಹೊಡ್ದು ಈರ್ ಪಿದಾ ಇದ್ದಾರಾ ಏನ್ ಮಗ ಮಕ್ಕಳು ಎಂಚ ಪಿದಾ ಇದ್ದಾರೆ ಬಂದಿರಿ ಎಂಚ ನೋನೆ ಎಂಚ ಬಂದಿರಿ ಸರಪಾಡಿದೆ ಮಕ್ಕಳ ಕಟ್ಟತ್ತೆ ಇಲ್ಲಿ ಎಣ್ಣೆಲ್ಲ ಏರ್ ಮಾರೆ ಪಿದಾ ಇದ್ದಾರೆ ಈತಿನ ಇಲ್ಲ ಅಣ್ಣ ನಿನ್ನ ಈ ಪಕ್ಕಡೆ ಪಾತಿ ರೊಟ್ಟಿ ಇದೆ ನಿನ್ನ ಸಂಗಡಿ ನಿನ್ನ ಅಪ್ಪನ ಕುಟುಂಬಕ್ಕೆ ಹೋಗ್ಬಿಡಿ ಇದೆ ನಿನ್ನ ಕುಟುಂಬದ ಕಿಚ್ಚತ್ತ ಅವು ಬಾತೇರಿ ಒಬ್ಬವರು ಮಾಡಿದಲ್ಲ ಇದು ಎಲ್ಲರೂ 100 ಜನ 1000 ಜನ ದುಡ್ಡು ಒಬ್ಬೊಬ್ಬ ಬೇಕಾದಾಗ ಅವ್ರು ಹೋದ್ರು ಬೆಳಿಗ್ಗೆ ನೀವು ನಮಗೆ ಕೊಟ್ಟಿದ್ದೀರಿ ಆರ್ಡರ್ ಮಾಡಿದ್ದೀರಿ 4 ಗಂಟೆಗೆ ನೀವು ನಮಗೆ ಆರ್ಡರ್ ಮಾಡಿದ್ದೀರಿ ಕೋಟಿನ ಆರ್ಡರ್ ಮೇಲೆ ಆಮೇಲೆ ನೀವು ಹೇಗೆ ಆರ್ಡರ್ ಕೊಟ್ರಿ ನೀವು AC ಆರ್ಡರ್ ಕೋಟಿನ ಆರ್ಡರ್ ಕೊಡ್ಲಿಕ್ಕೆ ಬಿಡಿ ಅದೇ ಅದು ಕೊಟ್ಟಿದ್ದಾರೆ ಸರ್ ನಾನು ಅದೇ ಹೇಳುದು ನೀವು ಒನ್ ಟೈಮ್ ಯುವರ್ ಓಕೆ ಡಿಗ್ರಿ ಪಾಸ್ ಯಾವುದಕ್ಕೂ ಒಂದು ಡಿಗ್ರಿ ಪಾಸ್ ಮಾಡಿದ್ದೀರಿ ಒಂದು ನಿಮಿಷ ಅವರಿಗೆ ಮೊದಲು ಮಾಡಿದ್ದೀರಿ ಸರ್ ಅಲ್ಲ ಅದು ಮತ್ತೆ ಬಂದದ್ದು ಸರ್ ನೀವು ಮೊದಲು ಅವರಿಗೆ ಹೇಳಿದ್ದೇವೆ ನಿಮಗೆ ಅಷ್ಟು ಕೂತು ಹೇಳಿದಕ್ಕೆ ನೀವು ಫೈನಲ್ ಎಂತ ಹೇಳಿದ್ರಿ ನೀವು ಕೋರ್ಟ್ ಆರ್ಡರ್ ಪ್ರಕಾರ ನೀವು ಕೊಟ್ರಿ ನೀವು ಆಮೇಲೆ ನೀವು ನೈಟ್ ನೀವು ಕೂತು 11 ಗಂಟೆವರೆಗೆ ಆಫೀಸಲ್ಲಿ ಕೂತು ಅವ್ರ ರಜೆಯಲ್ಲಿ ಇದ್ದವರನ್ನ ಕರೆಸಿ ನೀವು ಆಮೇಲೆ ಬರೆಸಿದ್ದೀರಿ ಹೇಗೆ ಬರೆಸಿದ್ದೀರಿ ನೀವು ಸರ್ ಇದನ್ನು ಮುಂದುವರೆದು ಉಲ್ಲಖ 2ರಂತೆ ಶ್ರೀ ಶರತ್ ಕುಮಾರ್ ಅವರು ಸದ್ರಿ ಪತ್ರವನ್ನು ಹಿಂಬೊಡೆಯುವಂತೆ ಕೋರಿರುತ್ತಾರೆ ಅವರ ಪತ್ರವನ್ನು ಪರಿಶೀಲಿಸಲಾಗಿ ಮಾನ್ಯ ಸಿವಿಲ್ ಜಡ್ಜಿ ಮತ್ತು JMFC ನ್ಯಾಯಾಲಯ ಬಂಟ್ವಾಳ ತಾಲೂಕು ಇಲ್ಲಿನ OS ಸಂಖ್ಯೆ 17/2025 ಸದ್ರಿ ನೇಮೋತ್ಸವ ನಡೆಸಲು ಪ್ರಕರಣದ ಪ್ರತಿವಾದಿಗಳಾದ ಯೋಗೀಶ್ ಸೀತಾರಾಮ ಗಣೇಶ್ ಸಂಜೀವ್ ಅವುಗಳು ಯಾವುದೇ ಹಸ್ತಕ್ಷೇಪ ಮಾಡದಂತೆ ಶಾಶ್ವತ ನಿಷೇಧಂತೆ ಆದೇಶ ಆಗಿದೆ. ಇಲ್ಲಿ ಯಾರಿಗೆ ಎಂತ ಇಲ್ಲಿ ಬಂದು ಇಲ್ಲಿ ಬರುವಾಗ ಸುಮ್ಮನೆ ಅಲ್ಲಿ ಅಷ್ಟೇ ಎಷ್ಟು ದೂರ ಉಂಟಲ್ಲ 2 ಟೀಮಿಗೆ ಅಷ್ಟೇ ನೀವು ಹಿಂದೆ ಹೋಗಿ ಒಂದು ನಿಮಿಷ ಕೊಡ್ತೀನಿ ವಾಟರ್ ನೆಟ್ ರಿವೋಕ್ ಆಗ್ತದೆ ನೆಟ್ ರಿವೋಕ್ ಮಾಡ್ತಿದ್ದಾರೆ ಬರಲಿ ಓದುದು ಬರಲಿ
ಎರಡು ಉಲ್ಲಾಖ ಎರಡರಂತೆ ಬಣ್ಣ ಬಕದಾದವು ಎರಡನ್ನ ಆರ ಪತ್ರದ ವಿಷಯನೇ ಆರ ರಡ್ಡೆ ಪತ್ರ ಇದೇಗ ಅರ್ಥ ಕನ್ನಡ ನಮ್ದು ಇಲ್ಲಿ ನೋಡಿ ಇವರಿಗೆ ಅವರ ಮೊದಲ ಆರ್ಡರ್ ಯೂಸ್ ಮಾಡಿ ಕೊಟ್ಟಿದ್ದೀವಿ ಏನು ಬರೀತೀವಿ ಇದರಲ್ಲಿ ಆದ್ದರಿಂದ ಮಾನ್ಯ ಸಿವಿಲ್ ಮುಂದಿನ ಮಾತ್ರ ನಿಕ್ಕಬಾಟಿಂಚಿ ಅಕ್ಲೆಪ್ಪಲ ಎಂಕಲ ಹಾಕೊಂಡ ನೋಡಿ ಸರ್ ನಮಗೆ ಈ ಜನ ಬೇಕು ಯೋಗೀಶ್ ಸೀತಾರಾಮ್ ಅಲ್ಲಿಗೆ ಹೋಗಿ ಅಲ್ಲ ಗಣೇಶ ವಿ ಸಂಜೀವ್ ಪೂಜಾರಿ ಅವ್ರು ಬರಲಿ ಅಲ್ಲಿಗೆ ಹೋಗಿ ಇವರು ಮಾತಾಡ್ಲಿಕ್ಕೆ ಇವರ ಹೆಸರೇ ಉಲ್ಲೇಖ ಮಾಡ್ಲಿಲ್ಲ ನೀವು ಇವನೆಂತ ಮಾತಾಡುದು ಅಧ್ಯಕ್ಷರೇ ಕೊಟ್ಟಿದ್ದಾರಲ್ಲ ಪರವಾಗಿದೆ ಇವರು ಕ್ಲಾರಿಟಿ ನಿಮಗೆ ಕೋರ್ಟಲ್ಲಿ ಆರ್ಡರ್ ತಂದು ಮಾಡಲಿ ಹೆಸರು ಮೆನ್ಷನ್ ಮಾಡ್ಲಿಕ್ಕೆ ಇಲ್ಲ ಹಾಗೆ ನಾವು ಏನೇ ಇರಲಿ ಸರ್ ಒಂದೇ ದಿವಸದಲ್ಲಿ ಮೂರು ಆರ್ಡರ್ ಮಾಡ್ತೀರಿ ನೀವು ಒಂದು ದಿವಸ ಅವರಿಗೆ ಕೊಡ್ತೀರಿ ಒಂದು ದಿವಸ ನಿಮಗೆ ಎರಡೇ ಆಪ್ಷನ್ ಕೊಡ್ತೀರಿ ಸಂಜೆ ರಾತ್ರಿ ಕೂತು ಅವರಿಗೆ ಕೊಡ್ತೀರಿ ನಿಮಗೆ ಎರಡೇ ಏನ್ ಸರ್ ನೀವು ನಮ್ಮನ್ನ ಊರಿನವ್ರನ್ನ ಸೇರಿ ರೆಸ್ಪೆಕ್ಟೆಡ್ ಸರ್ ನೀವು ಕೇಳಿದಂತ ಕೊಡ್ಬೇಕಲ್ಲ ಕೊಟ್ಟಿದ್ದೀರಲ್ಲ ಹಾಗಾಗಿ ಪುನಃ ಏನು ರಾತ್ರಿ ಬರಬಾರ್ದು ನೀವು ರಾತ್ರಿ 11 ಗಂಟೆಗೆಲ್ಲ ಬರ್ದು ಕೊಡ್ತೀರಿ ನಮ್ಗೆ ನೀವು ಸಿಕ್ತು ನೀವು 11 ಗಂಟೆವರೆಗೆ ಆಫೀಸಲ್ಲಿ ಸರ್ ರೆಸ್ಪೆಕ್ಟೆಡ್ ಸರ್ ಎರಡೇ ಆಪ್ಷನ್ ಇಲ್ಲ ನಾನು ಹೌದು ಅವ್ರು ನಾವು ಮಾಡ್ಲಿಕ್ಕೆ ಕೊಡ್ಬೇಕು ಮಾಮೂಲಿ ವರ್ಷ ಆದಾಗ ಇಲ್ಲಾದ್ರೆ ಅಷ್ಟೇ ನೀವು ಡಿಕ್ಟೇಟರ್ ಹಾಗೆ ಹೇಳಲಿಕ್ಕೆ ಸರ್ವಾಧಿಕಾರಿಯ ಏನೇ ಇರಲಿ ಡೇಟ್ ಹಾಕಿ ಬರ್ತಿದ್ದಾರಾ ಕೋರ್ಟ್ ಡೇಟ್ ಹಾಕಿ ಬರ್ತಿದ್ದಾರಾ ನೋಡಿ ಸರ್ ಒಂದು ನಿಮಿಷ ಕೋರ್ಟ್ ಅಲ್ಲಿ ಡೇಟ್ ಹಾಕಿ ಬರ್ತಿದ್ದಾರಾ ಕೋರ್ಟ್ ಅಲ್ಲಿ 3 ದಿವಸ 9, 10, 11 ನೇಮೋತ್ಸವದ ಬಗ್ಗೆ ಕೋರ್ಟ್ ಅಲ್ಲಿ ಬರ್ದಿದ್ದಾರಾ ಆರ್ಡರ್ ಅಲ್ಲಿ ನಾವು ಮಾಡ್ಲಿಕ್ಕೆ ಅಂತ ಬರ್ದಿದ್ದಾರಾ ಜಾಗ ಮೆನ್ಷನ್ ಮಾಡಿದಾರಾ ಮುಗಿಯಿತು ಯಾರು ಮಾಡ್ಬೇಕಂತ ಬರ್ದಿಲ್ಲಲ್ಲ ಎಂಡಮೆಂಟ್ ಅಲ್ಲಿ ಇದೆ ಅಂತ ಕೈ ತೋರಿಸಿಲ್ಲ ನೀವು ಮಾಡ್ಲೇ ಇಲ್ಲ ಎಂಡಮೆಂಟ್ ನಾವು ಮಾಡಿದ್ದೇವಲ್ಲ ನಾವು ಮಾಡ್ತೇವೆ ಈಗ ಸುಮ್ಮನೆ ಬಾಯಿಗೆ ಬಂದಾಗ ನೋಡಿ ಮಾತಾಡಿ ನೀವು ಮಾತಾಡಿ ಅಕ್ಲಿಗೆ ಬರ್ತೀನಿ ಆರ್ಡರ್ ಮೂಜಿನ ಅಕ್ಲ ಆರ್ಡರ್ ಸಿಗದನ್ನು ಬಂದ ಎಂಜಿನ ಮೂಲ AC ಬರ್ತದೆ AC ಎಂಡಮೆಂಟ್ AC ಬರ್ತದೆ ಗೋವಿಂದ ನಾಯ್ಕ ಮೂಲ ಇದ್ದೆ ಅವಳು 6ನ ಬಡ ಜನ ಫೋನ್ ಬರ್ತದೆ 6ನ ಫೋನ್ ಬರ್ತಾರೆ ಪಾಠ ಗೋವಿಂದ ಬೈಕ್ ಕಾಂಟ್ಯಾಕ್ಟ್ ಕೋರ್ಟ್ ಬರಲ್ಲ ಅಲ್ಲಿ ಇಲ್ಲಿ ಬಂದು ಮಾಡ್ತಾರೆ ಕಾಂಟ್ಯಾಕ್ಟ್ ಕೋರ್ಟ್ ಕ್ಲಿಯರ್ ಎಲ್ಲರಿಗೂ ಗೊತ್ತು ಸುಳ್ಳು ಅಲ್ಲಿ ಫೈಲ್ ಯಾರು ಹೇಳೋದು ಗೊತ್ತಾಗಲ್ಲ ಜೂನಿಯರ್ ಕೋರ್ಟ್ ಅಲ್ಲಿ ಮೊನ್ನೆವರೆಗೆ ಆರಾಧನಾ ಸಮಿತಿ ನಿನ್ನೆಯಿಂದ ವ್ಯವಸ್ಥಾಪನಾ ಸಮಿತಿ ಅಷ್ಟೇ ಮಾಡೋಣ ಸೆಕ್ಷನ್ ಮಾಡೋಣ ಓಕೆ ನೋಡಿ ಏನು ಆದೇಶ ಮಾಡಿದೆ ಅದರ ಪ್ರಕಾರ ನಾವೇನು ಹೇಳಿದ್ರು ನಿಮ್ಮ AC ಆರ್ಡರ್ DC ಆರ್ಡರ್ ಇನ್ನೊಂದು ಮತ್ತೊಂದು ಯಾವುದಿಲ್ಲ ಕೋರ್ಟ್ ಆರ್ಡರ್ ವ್ಯವಸ್ಥಾಪನಾ ಸಮಿತಿ ಅಲ್ಲ ಮಾಡಿಲ್ಲ ಅದು ವೈಯಕ್ತಿಕ ಮಾಡಿದವರು ವೈಯಕ್ತಿಕ ಅವರ ಬಂದಿಲ್ಲ ಈಗ ಅಷ್ಟೇ ಕೋರ್ಟ್ ಆರ್ಡರ್ ಎಂಟಮೆಂಟೆ ಮಾಡ್ಕೊಂಡಿದ್ದೇವೆ
ಬೇಡ ನೀವು ಸರ್ ಇಲ್ಲಾಂದ್ರೆ ಈಗ ಆಗ್ತಿರ್ಲಿಲ್ಲ ನೋಡಿ ನಮ್ಮದೇ ಶಂಭೂರಿಗೆ ಬಂದು ನಮ್ಮ ದೈವಸ್ಥಾನವನ್ನ ನೀವು ಎಂಡೋಮೆಂಟ್ಗೆ ಬರೆದು ಕೊಡ್ಲಿಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟದ್ದು? ನಿಮ್ಗೆ ನೀವು ಆರ್ಡರ್ ಮಾಡ್ಲಿಲ್ವಾ? ನೀವು ಆರ್ಡರ್ ಮಾಡ್ಲಿಲ್ವಾ? ನೀವು ಹೇಗೆ ಆರ್ಡರ್ ಮಾಡಿದ್ರೆ ನೀವು ಯಾರೋ ಹೇಳ್ತಾರೆ 50 ಜಾಗವನ್ನು ಒಂದು ಜಾಗದಲ್ಲಿ ಕಲ್ಲ ಮಾಡಿ ಯಾರು ರೈಟ್ಸ್ ಕೊಟ್ಟದ್ದು? ಯಾರು ರೈಟ್ಸ್ ಕೊಟ್ಟದ್ದು? ಶಂಭೂರಿದ್ದು ದೈವಸ್ಥಾನವನ್ನ ಎಂಡೋಮೆಂಟ್ಗೆ ಬರೀಲಿಕ್ಕೆ, ಜೋಡಿಸಾದ ದೈವಸ್ಥಾನದ ಎಂಡೋಮೆಂಟ್ಗೆ ಬರೀಲಿಕ್ಕೆ ಯಾರು ಕೊಟ್ಟಿದ್ದಾರೆ ನಿಮ್ಗೆ? ನೀವು ಅದ್ರಲ್ಲಿ ಮೆನ್ಷನ್ ಮಾಡ್ತೀವಿ ಒಂದು ಕಡೆ ಮಾತ್ರ ಇರುವುದು ಕಲ್ಲ ಮಾಳಿಗೆ ವ್ಯವಸ್ಥಾಪನಾ ಸಮಿತಿ, ಅದು ಆಕ್ಟಿವ್ ಇಲ್ಲ. 2 ವರ್ಷದಿಂದ ಆಕ್ಟಿವ್ ಇಲ್ಲ, ಇನ್ಆಕ್ಟಿವ್ ಇದೆ. ಅದರಲ್ಲಿ 10 ವರ್ಷಕ್ಕೆ $4 ಲಕ್ಷ ರೂಪಾಯಿ ಬಂದಿದೆ. ಇವರೆಲ್ಲ ಲಕ್ಷ ನೋಡಿ ಇಲಾಖೆಯಿಂದ ಇವನಿಗೆ ದುಡ್ಡು